ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಹೊರಗಡೆ ಹೋಗಿ ಹಾಳು ಮೂಳು ಫುಡ್ ತಿನ್ನೋದಕ್ಕಿಂತ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋ ಫುಡ್ಡನ್ನು ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಇದನ್ನೇ ಹಿರಿಯರು ಕೂಡ ಹೇಳೋದು. ಅವಾಗೆಲ್ಲ ತುಂಬ ಹೆಲ್ದಿಯಾಗಿರೋ ಫುಡ್ ಮನೆಯಲ್ಲೇ ಸಿಗ್ತಾ ಇತ್ತು. ಆದರೆ ಈಗ ಎಲ್ಲರೂ ಕೂಡ ಜಂಕ್ ಫುಡ್ನತ್ತ ಮೊರೆ ಹೋಗ್ತಾ ಇರೋದು ಜಾಸ್ತಿ ಆಗಿದೆ. ಎಲ್ಲ ಫುಡ್ಡನ್ನು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿರುತ್ತೆ, ಚೆನ್ನಾಗೂ ಇರುತ್ತೆ. ಹಾಗೆ ಇವತ್ತು ಈ ಥರ ಚೆನ್ನಾಗಿರೋಂತಹ ಡಿಶಸ್ನ ಮನೆಯಲ್ಲೇ ನಾವು ಮಾಡ್ಕೊಂಡು ಸವಿತಾ ಇರ್ಬೋದು ಅಂತ ನಮಗೆಲ್ರಿಗೂ ಹೇಳ್ಕೊಡೋಕೆ ಚಂದ್ರಿಕಾ ಮಲ್ಯಾರವರು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಆರಾಮಿದ್ದೇನೆ. ತುಂಬಾ ಸುದೀರ್ಘ ಕಾಲಗಳ ಬಳಿಕ ಮತ್ತೆ ನಾವು ಭೇಟಿ ಆಗ್ತಾ ಇದ್ದೇವೆ. ತಮ್ಮ ಯೋಗ ಈ ಒಂದು ಚಟುವಟಿಕೆಗಳೆಲ್ಲ ಹೇಗೆ ಸಾಗ್ತಾ ಇದೆ? ಈಗ ಆಗ್ತಾ ಇದೆ. ಈಗ ಇಂಟರ್ನ್ಯಾಷನಲ್ ಯೋಗ ಡೇ ಬಂತಲ್ಲ, ಹಾಗೆ ಇಷ್ಟು ದಿವಸ ಕೆಲವರು ಮಲಗಿದವರಿಗೆ ಎದ್ದಿದ್ದಾರೆ. ಸ್ವಲ್ಪ ದಿನದ ಹಿಂದೆ ಡೇಗೆ ಸ್ವಲ್ಪ ಅಭ್ಯಾಸ ಮಾಡುವ ಅಂತ ಹಾಗೆ ಪ್ರಿಪರೇಷನ್ಸ್ ಎಲ್ಲ ಹತ್ರ ಬರುವಾಗ್ಲೇ ಅಲ್ವಾ ನೆನಪಾಗೋದು. ಹೌದು, ಕೆಲವರು ವರ್ಷ ಪೂರ್ತಿ ಯಾವಾಗ್ಲೂ ಮಾಡ್ತಾರೆ. ಅಂದ್ರೆ ಅವರು ಕನ್ವಿನ್ಸ್ ಆಗಿರ್ತಾರೆ ಯೋಗ ಮಾಡಿದ್ರೇನೆ ನನ್ಗೆ ಹೆಲ್ತ್ ಅಂತ. ಇನ್ನು ಕೆಲವರಿಗೆ ಸ್ವಲ್ಪ ನಿದ್ದೆದ್ದು ಸ್ವಲ್ಪ ಜಾಸ್ತಿ ಆಸೆ ಇರ್ತದೆ, ರಾತ್ರಿ ಮಲಗುವಾಗ ಲೇಟ್ ಆಗುತ್ತೆ ಅಂತವರಿಗೆಲ್ಲ ಸ್ವಲ್ಪ ಬೆಳಿಗ್ಗೆ ಮಾಡೋದು ಬೇಡ ಅಂತ ಕಾಣ್ತದೆ. ಇದೊಂಥರ ತಮಾಷೆ ವಿಚಾರ. ಆಮೇಲೆ ಮಾತಾಡೋಣ, ತುಂಬಾ ಇದೆ ಯೋಗದ ಬಗ್ಗೆ ಮಾತಾಡೋಕ್ಕೆ ನಿಮ್ ಜೊತೆ. ಸೊ ಇವತ್ತು ಯಾವ ಸ್ಪೆಷಲ್ ರೆಸಿಪಿನ ಮಾಡ್ತಾ ಇದ್ದೀರಾ? ಈಗ ಜೀಗುಜ್ಜೆ ಈಗ ತುಂಬಾ ಹೌದು ಸೀಸನ್, ಹಾಗೆ ಅದರದ್ದೇ ಒಂದು ಗೀ ರೋಸ್ಟ್ ಮಾಡಿ ತೋರಿಸ್ತಾ ಇದ್ದೇನೆ. ಆಮೇಲೆ ಸುಲಭವಾಗಿ ಮಾಡುವಂಥದ್ದು, ಅಂದರೆ ಈಗ ವರ್ಕಿಂಗ್ ಲೇಡೀಸ್ ಎಲ್ಲ ಇರ್ತಾರೆ, ಅವರಿಗೆ ಬೇಗ ಬೇಗ ಏನಾದರೂ ಡಬ್ಬಿಗೆಲ್ಲ ಮಾಡಿಕೊಡ್ಲಿಕ್ಕೆ, ಇಲ್ಲ ಜಸ್ಟ್ ಗೆಸ್ಟ್ಗಳು ಬಂದರೆ ಏನಾದರೂ ಬೇಗ ಬೇಗ ಸಿಂಪಲ್ ಆಗಿ ಮಾಡುವಂಥದ್ದು ಜೀರಾ ಆಲೂ ಮಾಡಿ. ಓಕೆ, ಹಾಗಾದರೆ ಹೋಗೋಣ ಕಿಚನಿಗೆ, ಬನ್ನಿ. ಎಸ್ ಮೇಡಮ್, ಹಾಗಾದರೆ ಈಗ ಮಾಡ್ತಾ ಇರೋದು ಫಸ್ಟ್ ಜೀಗುಜ್ಜೆ ಗೀ ರೋಸ್ಟ್. ಹೌದು, ಸ್ಟಾರ್ಟ್ ಮಾಡೋಣ ಅಲ್ವಾ? ಏನು ಮಾಡಿ, ಒಂದು ಕಡಾಯಿ ಬೇಕು, ಒಂದು ಚಮಚ ಕೊಡಿ. ಚಮಚ ಗ್ಯಾಸ್ ಆನ್ ಮಾಡ್ಕೊಳ್ಳೋದು? ಗ್ಯಾಸ್ ಆನ್ ಮಾಡ್ಕೊಳ್ಳೋದು. ಇದು ಸಹ ಬೇಗ ಆಗ್ತದೆ, ಸಿಂಪಲ್ ಆಗಿ ಮಾಡುವಂಥದ್ದು. ಓಕೆ, ತಗೊಳ್ಳಿ. ಇದರಲ್ಲಿ ಇದು ತುಪ್ಪವನ್ನು ಹಾಕಿಕೊಡುವ. ಹಾಂ, ತುಪ್ಪ ಯೂಸ್ ಮಾಡ್ತಾ ಇದ್ದೀರಾ? ಗೀ ರೋಸ್ಟ್ ಅಂತ ಹೇಳಿದರೆ ಅದು ತುಪ್ಪನೇ ಬರುತ್ತೆ ಅದರಲ್ಲಿ. ಆಮೇಲೆ ಇದು ಹಾಲಿನ ಕೆನೆಗೆ ಈ ಪೌಡರನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ. ಓಕೆ, ಇದು ಯಾವ ಪೌಡರ್? ಇದು ಗೀ ರೋಸ್ಟ್ ಪೌಡರ್. ಓಕೆ, ಅರುಣಾ ಗೀ ರೋಸ್ಟ್ ಪೌಡರ್. ಅರುಣಾರವರ ಗೀ ರೋಸ್ಟ್ ಪೌಡರ್. ಸುಮಾರು ಒಂದು 2-3 ಚಮಚ. ಮತ್ತು ಕೆಲವರಿಗೆ ಸ್ಪೈಸಿ ಬೇಕು ಅಂತ ಹೇಳಿದರೆ ಸ್ಪೈಸಿ ಸಹ ಮಾಡ್ಕೊಳ್ಬೋದು. ಅದು ಅವರವರಿಗೆ ಬೇಕಾದ ಹಾಗೆ. ಓಕೆ, ಇದರಲ್ಲೇನು ಗ್ರೈಂಡ್ ಮಾಡ್ಕೊಳ್ಳೋ ಅಂಥದ್ದು ಏನಿಲ್ಲ, ಹಾಗೆ. ಹೌದು, ಇದು ಬೇಗ ಬೇಗ ಆಗುತ್ತೆ, ವಿಶೇಷನೂ ಆಗುತ್ತೆ. ಇದು ನಿಮಗೆ ಬರೀ ಜೀಗುಜ್ಜೆ ಅಂತ ಇಲ್ಲ, ಪನ್ನೀರ್ ಇದ್ರೆ ಪನ್ನೀರ್ ಮಾಡ್ಬೋದು, ಮಶ್ರೂಮ್ ಇದ್ರೆ ಮಶ್ರೂಮ್ ಮಾಡ್ಬೋದು, ಈವನ್ ಜಾಕ್ ಫ್ರೂಟ್ ಇದ್ರೆ ಹಲಸಿನಕಾಯಿ ಅದ್ರದ್ದು ಮಾಡ್ಬೋದು. ಇದು ಉಪ್ಪಡ್ ಪಚ್ಚೀರ್ ಅಂತ ಹೇಳ್ತೇವೆ. ಅಲ್ಲ ಅಲ್ಲ, ಅದಲ್ಲ ಪಚ್ಚೀರಲ್ಲ, ಉಪ್ಪಿಗೆ ಹಾಕಿರುವಂತದ್ದಲ್ಲ, ಹಸಿಕಾಯಿ ಹೌದು, ಅದ್ರದ್ದು ಸಹ ಮಾಡ್ಬೋದು. ಈಗ ಇದು ಪೇಸ್ಟ್ ಅನ್ನು ನಾನು ಇದರಲ್ಲಿ ಹಾಕ್ತಾ ಇದ್ದೇನೆ. ಸ್ವಲ್ಪ ನೀರು ಬೇಕು ನನಗೆ. ಓಕೆ,
ಹಾಕೋದ ನೀರು ಇದಕ್ಕೆ ಹಾಕಿ. ಸಾಕಲ್ಲ? ಹಾಂ ಸಾಕು. ಜಾಸ್ತಿ ಆಯ್ತಾ? ಜಾಸ್ತಿ ಆಯಿತು, ನಾನು ಬೇಕಾದಷ್ಟು ಮಾತ್ರ ಹಾಂ ಅಂದರೆ ತಳ ಹಿಡಿಯದ ಹಾಗೆ. ಹಾಂ 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 ಈಗ ಈ ಜೀವಗುಜ್ಜೆ ಸ್ವಲ್ಪ ಬೇಯಿಸಿಟ್ಟಿದ್ದೇನೆ ನಾನು. ಹಾಂ. ಇದನ್ನು ನಾವು ಹಾಕು. ಓಕೆ. ಮತ್ತು ಇದಕ್ಕೆ ರುಚಿಗೆ ಸ್ವಲ್ಪ ಉಪ್ಪು. ಅದು ಪುಡಿಯಲ್ಲಿ ಇರ್ತದೆ, ಹಾಗಾಗಿ ನಾವು ನೋಡಿಕೊಂಡು ಹಾಕಿದರೆ ಆಯಿತು. ಓಕೆ ಆಯ್ತು. ಈಗ ಇದನ್ನು ನಾವು ರೋಸ್ಟ್ ಆಗುವ ತನಕ ಸ್ವಲ್ಪ ಇದು ಖಾರ ಎಲ್ಲ ಎಳ್ಕೊಂಡು ಬಿಟ್ಟರೆ ರೆಡಿ ಆಯ್ತಾ? ಹೌದು. ವಾವ್, ಎಷ್ಟು ಈಸಿ, ಎಷ್ಟು ಬೇಗ ಮುಗ್ದು ಹೋಯ್ತಲ್ವಾ? ಇದು ಜೀಗುಜ್ಜೆ ಸ್ವಲ್ಪ ಬೆಂದಿಟ್ಕೊಂಡ್ರೆ ಸ್ವಲ್ಪ ಬೇಯಿಸಿ ಇಟ್ಕೊಂಡ್ರೆ ಆಯಿತು. ಮತ್ತೆ ತುಂಬ ಮೆತ್ತಗಾಗಬಾರ್ದು. ಮೆತ್ತಗಾದರೆ ಅದು ಮತ್ತೆ ಹಿಟ್ಟು ಹಿಟ್ಟು ಥರ ಆಗ್ತದೆ. ಓಕೆ. ಇದು ಬೇಗ ಬೇಯ್ತದೆ ಜೀವಗುಜ್ಜೆ, ಹಾಗಾಗಿ ಅದನ್ನು ನಾವು ಸ್ವಲ್ಪ ಗಟ್ಟಿಯಾಗಿ ಬೇಯಿಸ್ಕೊಂಡ್ರೆ ಆಯಿತು. ಈ ಜೀಗುಜ್ಜೆಗೆ ಇರುವಷ್ಟು ಯಾವುದಕ್ಕೆ ತುಂಬ ಸೂಟೇಬಲ್ ಆಗಿರುತ್ತೆ? ಇದು ನಾವು ಯಾವುದ್ರ ಚಪಾತಿ ಜೊತೆಗೆ, ನೀರು ದೋಸೆ ಜೊತೆ, ಯಾವುದೇ ದೋಸೆ, ಏನಿಲ್ಲ ಅಂದರೆ ಸ್ಪೈಸಿ ತಿನ್ನುವವರು ಹಾಗೆ ಬೇಕಾದ್ರೆ ಹಾಗೆ ತಿನ್ಕೊಂಡು ಬಿಡ್ಬೋದು. ಅಂದರೆ ತುಪ್ಪದ್ದು ಘಮ ಇರ್ತದೆ. ಹೌದು, ತುಪ್ಪ ಘಮ ಬರ್ತಾ ಇದೆ. ಇಂಟರ್ನ್ಯಾಷನಲ್ ಯೋಗ ಡೇ ಹೇಗಿತ್ತು? ಚೆನ್ನಾಗಿತ್ತ? ಈ ಸಲ ಪ್ರಧಾನಮಂತ್ರಿಯವರು ನಮ್ಮ ಕರ್ನಾಟಕಕ್ಕೆ ಬಂದಿದ್ರು, ಹಾಗಾಗಿ ಅಲ್ಲೇ ಒಂದು ಸುಮಾರು ಲಕ್ಷದಷ್ಟು ಜನ ಅಲ್ಲೇ ಸೇರ್ಕೊಂಡಿದ್ರು. ನಾವು ಮಂಗಳೂರಲ್ಲೇ ಮಾಡಿದ್ದೆವು, ಸಂಗನಿಕೇತನದಲ್ಲಿ, ರಮಣ್ ಪೇ ಹಾಲಲ್ಲಿ. ಮತ್ತೆ ಈ ಸಲ ಎಲ್ಲ ಶಾಲೆಗಳಲ್ಲಿ ಸಹ ಯೋಗ ಡೇ ಮಾಡಬೇಕು ಅಂತ ಸರ್ಕಾರ ಘೋಷಣೆ ಮಾಡಿದ್ಯಾ? ಹೌದು, ಇದು ಕಳಿಸಿತ್ತು, ಸರ್ಕ್ಯುಲರ್ ಕಳಿಸಿತ್ತು. ಮತ್ತೆ ಅರ್ಧ ದಿವಸ ರಜೆ ಕೊಟ್ಟು ಆಮೇಲೆ ಆ ದಿವಸ ಒಂದು ಶನಿವಾರ ದಿವಸ ಫುಲ್ ಡೇ ಮಾಡಿ ಅಂತ. ಹೌದು, ಹಾಗೆ ಈ ಸಲ ಸರ್ಕಾರ ಸಹ ತುಂಬಾ ಕೋಪರೇಟ್ ಮಾಡಿದೆ. ಮತ್ತೆ ಎಲ್ಲರೂ ಉತ್ಸಾಹದಿಂದ ಇದ್ದಾರೆ. ಎಲ್ಲ ಪ್ರೋಟೋಕಾಲ್ ಆಯುಷ್ ಇಲಾಖೆಯವರು ಮಾಡಿರುವಂತ ಒಂದು ಪ್ರೋಟೋಕಾಲ್ ಇದೆ, ಆ ಪ್ರೋಟೋಕಾಲ್ ಪ್ರಕಾರನೇ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಹೊಸ ಹೊಸ ಕ್ಯಾಂಪ್ ಸ್ಟಾರ್ಟ್ ಆಗಿದೆ, ಆನ್ಲೈನ್ ಕ್ಯಾಂಪ್ ಮತ್ತೆ ಆಫ್ಲೈನ್ ಕ್ಯಾಂಪ್ ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲರೂ ಮಾಡ್ತಾ ಇದ್ದಾರೆ. ಓಕೆ, ಹಾಗಾದ್ರೆ ಒಂದು ಒಳ್ಳೆ ದಿನ, ಒಳ್ಳೆ ಸೆಲೆಬ್ರೇಷನ್ ಆಗಿದೆ. ಹೌದು, ಆಗ್ತಾ ಬಂತ? ಹೌದು. ಇದಕ್ಕೆ ಇನ್ನೇನು ಆ್ಯಡ್ ಮಾಡೋಕ್ಕಿರಲ್ವಾ? ಇಲ್ಲ. ಓಕೆ. ಇದರದ್ದೇ ಮಸಾಲ ಎಲ್ಲ ಇರುತ್ತೆ, ಅದರಲ್ಲೇ ಎಲ್ಲ ಟೇಸ್ಟ್ ಇರುತ್ತೆ, ಹಾಗಾಗಿ ಏನಿಲ್ಲ. ಇದು ಗೀ ರೋಸ್ಟ್ ಅಂದ್ರೆ ಗೀರೆಯಲ್ಲಿ ಫ್ರೈ ಮಾಡಿ ರೋಸ್ಟ್ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ಅದು ಮಸಾಲ ಎಲ್ಲ ಎಳ್ಕೊಂಡಿರುತ್ತೆ. ಇನ್ನು ಸಹ ಬೇಕಾದ್ರೆ ಗ್ರೇವಿ ಮಾಡ್ಕೊಳ್ಬಹುದು, ಅದಕ್ಕೆ ಪೌಡರ್ ಎಲ್ಲ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋಬಹುದು, ಮಾಡ್ಕೊಳ್ಬಹುದು. ಅದು ತುಪ್ಪ ಹಾಗೆ ಬಿಟ್ಟುಕೊಂಡು ಬರುತ್ತೆ, ಬೇಯ್ತಾ ಇದ್ದ ಹಾಗೆ ಬಿಟ್ಕೊಳ್ಳೋದು. ಹೌದು. ಜೀಗುಜ್ಜೆ ನಿಮಗೆ ತುಂಬಾ ಇಷ್ಟನಾ? ನನಗೆ ಸಹ ಇಷ್ಟ. ನಮಗೆ ಏನಂದ್ರೆ ಒಂದು ಸಲ ಜೀವಗುಜ್ಜೆ ಬಂತು ಅಂದ್ರೆ ಅದರಲ್ಲಿ ತುಂಬಾ ವೆರೈಟಿ ಎಲ್ಲ ನಾವು ಮಾಡ್ತೇವೆ. ಪಲ್ಯ ಮಾಡ್ತೇವೆ, ಮತ್ತೆ ಹಿಂಗಿನ ನೀರು ಹಾಕಿ ಇದು ಮಾಡ್ತೇವೆ, ಗಸಿ ಮಾಡ್ತೇವೆ, ಸಾಂಬಾರ್ ಮಾಡ್ತೇವೆ, ಪೋಡಿ ಮಾಡ್ತೇವೆ, ತವಾ ರವಾ ಫ್ರೈ ಮಾಡ್ತೇವೆ. ಹಾಗೆ ವೆರೈಟಿ ಇರ್ತದೆ. ಒಂದು ಸಲ ಬರ್ಲಿಕ್ಕೆ ಶುರು ಆಯ್ತು ಅಂದ್ರೆ ಜೀವಗುಜ್ಜೆ ಡೈಲಿ ಇರುತ್ತೆ, ಸಾಮಾನ್ಯವಾಗಿರುತ್ತೆ. ಮನೇಲಿ ಹೇಳಲ್ವಾ ಡೈಲಿ ಜೀಗುಜ್ಜೆನೆ ಅಂತ? ಅವರಿಗೆ ಇಷ್ಟ ಇರ್ತದಲ್ಲ, ಹಾಗೆ ತಗೊಂಡ್ ಬರ್ತಾರೆ. ಓಕೆ, ಇಲ್ಲ ಅಂದ್ರೆ ಹೇಳ್ಬಿಡೋರಲ್ವಾ ಎಂತ ಡೈಲಿ ಇದೆ ಅದಂದ್ರೆ ಸೀಸನಲ್ ಅಲ್ಲ, ಯಾವಾಗ್ಲೂ ಸಿಗುದಿಲ್ಲ. ಹಾಗಾಗಿ ಇಷ್ಟ ಅಂದ್ರೆ ಒಂದೇ ವೆರೈಟಿ ಆದ್ರೆ ನಿಮ್ಗೆ ಬೋರ್ ಆಗ್ತದೆ. ಈಗ ಒಂದೇ ಐಟಮ್ ಮಾಡಿದ್ರೆ, ಇದು ಹಾಗಲ್ಲ, ಬೇರೆ ಬೇರೆ ಟೇಸ್ಟ್ ಇರ್ತದೆ. ಹೌದು, ಆಯ್ತು. ಓಕೆ, ಗ್ಯಾಸ್ ಆಫ್ ಮಾಡೋದಾ? ಓಕೆ, ಈಗ ನಾವು ಸರ್ವಿಂಗ್ ಬೌಲಿಗೆ. ಓಕೆ, ಇದು ಸಿಕ್ಕಾಪಟ್ಟೆ ಸ್ಪೈಸಿ ಆಗಿರ್ಬೋದಲ್ವಾ? ಈಗ ನಾನು ಮೀಡಿಯಂ ಮಾಡಿದ್ದೇನೆ. ಹಾಲಿನ ಕೆನೆ ಎಲ್ಲ ಹಾಕಿ ರೆಡಿ ಪೇಸ್ಟ್ ಸಿಗ್ತದೆ, ಪೌಡರ್ ಸಿಗ್ತದೆ. ರೆಡಿ ಪೇಸ್ಟ್ ಸಿಕ್ಕಿದ್ರೆ ಇನ್ನೂ ಸುಲಭ, ಬೇಗ ಆಗೋಗುತ್ತೆ. ಹೌದು. ಜೀವಗುಜ್ಜೆ ಗೀ ರೋಸ್ಟ್ ರೆಡಿ. ಥ್ಯಾಂಕ್ ಯು ಮ್ಯಾಮ್. ನೋಡಿದ್ರಲ್ಲ, ಈ ಸೀಸನಲ್ಲಿ ಸಿಗೋದೇನು ಜೀಗುಜ್ಜೆ. ಹಾಗಾಗಿ ಜೀಗುಜ್ಜೆಯಲ್ಲಿ ಡೈಲಿ ಸಾರು ಸುಕ್ಕ ಮಾಡ್ತಾ ಇದ್ರೆ ಚೆನ್ನಾಗಿರುತ್ತಾ? ಈ ಥರನೂ ಏನಾದರೂ ಡಿಫ್ರೆಂಟ್ ಆಗಿರೋದನ್ನ ಟ್ರೈ ಮಾಡ್ತಾ ಇರಬೇಕು. ಹಾಗಾಗಿ ಇವತ್ತು ನಮಗೆ ಮೇಡಮ್
ಜೀಗುಜ್ಜೆ ಗೀ ರೋಸ್ಟ್ ಮಾಡಿಕೊಟ್ಟಿದ್ದಾರೆ. ನೀವು ಕೂಡ ಡೆಫಿನೆಟ್ಲಿ ಮಾಡಲೇಬೇಕಾಗುತ್ತೆ. ಮಾಡಬೇಕಂದ್ರೆ ಹೇಗೆ ಮಾಡಿದ್ರು ಅನ್ನೋದನ್ನು ನೋಡ್ಕೋಬೇಕಾಗತ್ತೆ. ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಜೀಗುಜ್ಜೆ ಘೀ ರೋಸ್ಟ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲೆಗೆ ಸ್ವಲ್ಪ ತುಪ್ಪ ಹಾಕಿ ಬಿಸಿಯಾದ ನಂತರ ಹಾಲಿನ ಕೆನೆಯಲ್ಲಿ ಅರುಣಾ ಘೀ ರೋಸ್ಟ್ ಪುಡಿಯನ್ನು ಕಲಸಿ ತುಪ್ಪಕ್ಕೆ ಸೇರಿಸಿ ಬೇಕಾಗುವಷ್ಟು ನೀರು ಹಾಕಿ ಹುರಿದು ಬೇಯಿಸಿ. ಆನಂತರ ಬೇಯಿಸಿದ ಜೀಗುಜ್ಜೆ ಹೋಳುಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ನೀರು ಆವಿಯಾಗುವವರೆಗೂ ಬೇಯಿಸಿ. ಈಗ ಬಿಸಿ ಬಿಸಿಯಾದ ರುಚಿಕರವಾದ ಜೀಗುಜ್ಜೆ ಘೀ ರೋಸ್ಟ್ ರೆಡಿ. ಜೀಗುಜ್ಜೆ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ಗೊತ್ತಾಯಿತು. ಇನ್ನೊಂದು ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ, ಅದನ್ನು ನೋಡಿ ಕಲಿಯೋಣ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಪುಟ್ಟದಾದ ವಿರಾಮ. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತುರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನತ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಜಿಗುಜ್ಜೆ ಗೀ ರೋಸ್ಟ್ ಮಾಡೋದು ಹೇಗೆ ಅಂತ ನೋಡಿದ್ವಿ. ನೆಕ್ಸ್ಟ್ ಯಾವ ರೆಸಿಪಿ ಬನ್ನಿ ಕೇಳೋಣ. ಆಲ್ರೆಡಿ ಹೇಳಿದ್ದಾರೆ, ಆದರೆ ನಂಗೊಂಚೂರು ಮರೆವು ಜಾಸ್ತಿ ಅಲ್ಲ. ಮೇಡಮ್ ಹತ್ರ ಇನ್ನೊಂದು ಸಲ ಕೇಳೋಣ. ಮೇಡಮ್, ನೆಕ್ಸ್ಟ್ ಯಾವ ರೆಸಿಪಿ? ಇದು ಜೀರಾ ಆಲು ಅಂತ. ಜೀರಾ ಆಲು. ನಂಗೆ ಆಲು ನೆನಪಿತ್ತು, ಜೀರಾ ನೆನಪೇ ಬರಲಿಲ್ಲ. ಅದಕ್ಕೋಸ್ಕರ ನಿಮ್ಮ ಹತ್ರ ಇನ್ನೊಂದ್ಸಲ ಕ್ಲಾರಿಟಿ ತಗೊಳ್ಳೋಣ ಅಂತ. ಸ್ಟಾರ್ಟ್ ಮಾಡೋದಾ? ಹೇಗೆ ಮಾಡೋದು? ಬಾಣಲೆ ಬೇಕು, ಓಕೆ. ಕಡಾಯಿ, ಇದಕ್ಕೆ ಎಣ್ಣೆ ಹಾಕಿ. ಎಣ್ಣೆ ಹಾಕಬೇಕಾ? ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸುವಂಥ ಹೆಲ್ದಿ ಆಯಿಲ್ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್. ಎಷ್ಟು ಬೇಕಾಗುತ್ತೆ? ಹಾಕಿ. ಹಾಕಬೇಕಾ? ಸಾಕು. ಸ್ವಲ್ಪ ಹೀಟ್ ಆಗಲಿ. ಓಕೆ. ಜೀರಾ ಹಾಲು ಅಂದರೆ ಏನು, ಹೇಗೆ ಇದು? ಅಂದರೆ ಇದರಲ್ಲಿ ಮೇಯ್ನ್ ನಮಗೆ ಫ್ಲೇವರ್ ಬರುವುದು ಜೀರಾ. ಜೀರಾ, ಓಕೆ. ಇದು ಮಾಡಲಿಕ್ಕೆ ಸುಲಭ. ಅಂದರೆ ಬೇಯಿಸಿದ ಆಲೂಗಡ್ಡೆ ಒಂದು ಇದ್ರೆ ಯಾರಾದರೂ ಬಂದರು ಅಂದರೆ ಅವ್ರು ಬಂದರು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಮಾಡ್ಕೊಳ್ಬೋದು. ಓಕೆ. ಇದರ ಜೊತೆಗೆ ಜೀರಾ ರೈಸ್ ಆದರೂ ಮಾಡ್ಕೊಳ್ಬೋದು. ಮತ್ತೆ ದಾಲ್ ಫ್ರೈ ಮಾಡಿದರೆ ಇದು ಒಂದು ಅದ್ರ ಜೊತೆಗೆ ಒಂದು ಸೈಡ್ ಡಿಶ್ ಆಗಿ ಆಗುತ್ತೆ. ಚಪಾತಿ ಇದೆ ಅಂದರೆ ಚಪಾತಿ ಜೊತೆಗೆ ಇದನ್ನು ತಿನ್ಬೋದು. ಓಕೆ. ಹಾಗೆ ನೀವು ಬಂದರೆ ಒಳ್ಳೆ ಹೆಲ್ದಿ ಫುಡ್ ಹೇಳಿಕೊಡ್ತಾ ಇರ್ತೀರಾ. ಹಾಗೆ ಇದರಲ್ಲೇನಾದರೂ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಅನಿಸೋ ಪಾಯಿಂಟ್ಸ್ ಇರುತ್ತಾ? ಇದರಲ್ಲಿ ಆರೋಗ್ಯಕ್ಕೆ ಒಳ್ಳೇದಂತ ಏನಿಲ್ಲ, ಹೊಟ್ಟೆ ತುಂಬುವಂಥದ್ದು ಮಾತ್ರ. ಹೊಟ್ಟೆ ತುಂಬುವಂಥದ್ದು. ನಿಮ್ಮದು ಎಣ್ಣೆಯ ಆರೋಗ್ಯವಂಥದ್ದು. ನಮ್ಮ ಎಣ್ಣೆ ಆಬ್ವಿಯಸ್ಲಿ ಯಾವಾಗಲೂ ಫುಲ್ ನಮ್ಮನ್ನು ಸ್ಟ್ರಾಂಗು ಇಡುತ್ತೆ, ಕೊಲೆಸ್ಟ್ರಾಲ್ ಫ್ರೀನೂ ಆಗಿರುತ್ತೆ, ಎಲ್ಲ ವಿಟಮಿನ್ಸ್ ಅದರಲ್ಲೇ ಇರುತ್ತೆ. ಆಲೂಗಡ್ಡೆ ಲಿಮಿಟಲ್ಲಿ ತಿಂದರೆ ಒಳ್ಳೆಯದೇ. ಹಾಂ. ಅರಿಶಿನ ಪುಡಿ ಬೇಕು. ಓಕೆ. ಅರುಣಾರವರ ಅರಿಶಿನ ಪೌಡರ್ ಹಾಕೋದಲ್ವಾ? ಹಾಕಿ. ಸಾಕು. ಸಾಕಾ? ಹಾಂ. ಚಿಲ್ಲಿ ಪೌಡರ್, ಇದು ನಾನು ಹಿಂಗೆ ಹಾಕ್ತಾ ಇದ್ದೇನೆ. ಅರುಣಾರವರ ಚಿಲ್ಲಿ ಪೌಡರ್. ನಿಮಗೆ ಸ್ಪೈಸಿ ಇಷ್ಟನಾ? ನಾನು ಮೀಡಿಯಮ್. ಹೌದು, ಸಾಕು ಸಾಕು. ಇದು ಹಿಂಗೆ ಪೌಡರ್ ಅಲ್ಲ, ಆಮ್ಚೂರ್ ಪೌಡರ್. ಓಕೆ. ಸ್ವಲ್ಪ ಟೇಸ್ಟ್ ಬ್ಯಾಲೆನ್ಸ್ ಕಡೆ. ಇದನ್ನು ಆಲೂಗಡ್ಡೆಯನ್ನು ಹಾಕ್ಕೊಳ್ಳಿ. ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀರಾ? ಹೌದು. ಓಕೆ. ಮೊದಲು ಬೇಯಿಸ್ಕೊಳ್ಳೋದು, ಮತ್ತು ಇದರಲ್ಲಿ ಸ್ವಲ್ಪ ಬಾಡಿಸ್ಕೊಂಡು, ಅಂದರೆ ಉಪ್ಪು ಎಲ್ಲ ಇಳಿಯುವ ಹಾಗೆ. ಹೌದು ಹೌದು. ಎಲ್ಲ ಮೊದಲೇ ಇಟ್ಕೊಂಡ್ರೆ ತುಂಬ ಈಸಿ ಅಲ್ವಾ? ಹೌದು. ಮುಂಚೆ ಎಲ್ಲ ಗೆಸ್ಟ್ ಬರುವಾಗ ಫೋನ್ ಎಲ್ಲ ಇರಲಿಲ್ಲ, ಆದರೂ ಸಹ ಕಷ್ಟಪಟ್ಟು ಅಡಿಗೆ ಎಲ್ಲ ಮಾಡ್ತಿದ್ರು. ಈಗ ಎಲ್ಲ ಅನುಕೂಲ ಇದೆ ನಮಗೆ, ಆದರೆ ಗೆಸ್ಟ್ಗಳೇ ಇರುವುದಿಲ್ಲ. ಗೆಸ್ಟ್ಗಳು ಬಂದರೂ ಸಹ ಈಗ ಫೋನ್ ಇದೆ ಹೇಳಲಿಕ್ಕೆ, ಆದರೂ ಸಹ ಬೇಡ, ತೊಂದರೆ ಕೊಡೋದು ಯಾಕೆ, ನಾವು ಹೋಟೆಲಿಗೆ ಹೋಗಿ ಮಾಡುವ. ಆವಾಗ ನಾವೇ ಸ್ವಲ್ಪ ಇಂಥದ್ದೆಲ್ಲ ನಮ್ಮ ಹತ್ರ ಇದ್ರೆ ನಾವು ಸಹ ಕಾನ್ಫಿಡೆನ್ಸ್ ಆಗಿ ಹೇಳ್ಬೋದು ಅವರಿಗೆ, ಇಲ್ಲ ನೀವು ಹೋಟೆಲ್ಗೆ ಯಾಕೆ ಹೋಗುದು, ಇನ್ನೊಂದು ದಿವಸ ಹೋಗಿ, ಹೌದು, ಒಟ್ಟಿಗೆ ಜೊತೆಯಲ್ಲಿ ಕುತ್ಕೊಂಡು ಊಟ ಮಾಡುವ. ಇದೆಲ್ಲ ನಾವು ಸಹ ಸ್ವಲ್ಪ ಮಾಡ್ಕೊಳ್ಬೋದು. ನಮ್ದು ದೇಶವೇ ಹಾಗೆ, ಅತಿಥಿ ದೇವೋ ಭವ ಅಂತ ಹೇಳೋದು. ಹೌದು, ಖಂಡಿತ. ಆ ಮೆಸೇಜ್ ಅನ್ನ ಒಳ್ಳೆ ನೀಡುವಂತ ಒಂದು ದೇಶದಲ್ಲಿ ನಾವು ಇದ್ದೇವೆ. ಹೌದು. ಆದ್ರೆ ಈಗ ಹಾಗೆ ಆಗ್ತಾ ಇಲ್ಲ. ಸ್ವಲ್ಪ ಉಪ್ಪು ಹಾಕೋದು. ಓಕೆ.
ಎಲ್ಲರೂ ಬ್ಯುಸಿ ಆಗಿದ್ದಾರೆ, ಅತಿಥಿಗಳು ಬರೋಕ್ಕೂ ಕೂಡ ಅವರು ಬ್ಯುಸಿ ಅವರಿಗೂ ಆಗಿರ್ತಾರೆ. ಪುರ್ಸೊತ್ತಿಲ್ಲ. ಆದ್ರೂ ಸಹ ಗೆಟ್ ಟುಗೆದರ್ ಅಂತ ಹೇಳಿದ್ರೆ ಹೀಗೆ ಜಸ್ಟ್ ಬಂದು ಹೋಗೋವರೇ ಹಾಗೆ ಇರ್ತಾರೆ. ಹೌದು. ಇದು ಯಾವುದ್ರ ಜೊತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ? ಇದು ಸಹ ಚಪಾತಿ ಜೊತೆ ಮತ್ತೆ ರೈಸ್ ಜೊತೆ ಸಹ ಸೈಡ್ ಡಿಶ್ ಆಗಿ ತಿನ್ಬೋದು. ಓಕೆ. ಮತ್ತೆ ದೋಸೆ ಇದ್ರೆ ಅದಕ್ಕೆ ಸಹ ಆಗ್ತದೆ. ನೀರು ದೋಸೆ ಜೊತೆ ಪೂರಿ. ಮತ್ತೆ ಪ್ರಯಾಣಕ್ಕೆ ತುಂಬಾ ಒಳ್ಳೇದಿದು. ಓಕೆ. ಅಂದ್ರೆ ಮಾಡ್ಬೋದಾ? ಪ್ರಿಸರ್ವ್ ಮಾಡ್ಬೋದು. ಎಷ್ಟು ದಿನ? ಅಂದ್ರೆ 1-2 ದಿವಸಕ್ಕೆ. ಈಗ ಟ್ರೈನ್ ಅಲ್ಲಿ ಎಲ್ಲ ಹೋಗುವಾಗ ಆವಾಗ ಇದೆಲ್ಲ ಹಾಳಾಗೋದಿಲ್ಲ. ಚಪಾತಿ ಜೊತೆ ತಗೊಂಡು ಹೋದ್ರೆ ಇವತ್ತು ಹೊರಟ್ರೆ ನಾಳೆ ಮಧ್ಯಾಹ್ನ ತನಕ ಎಲ್ಲ ನಾವು ಯೂಸ್ ಮಾಡ್ಬೋದು. ಅಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು. ಮತ್ತೆ ಬೇರೆ ತೆಂಗಿನಕಾಯಿ ಆಗಲಿ ಬೇರೆ ಕ್ರೀಮ್ ಆಗಲಿ ಎಂಥದ್ದಿಲ್ಲ ಇದರಲ್ಲಿ. ಹಾಗೆ ಬೇಯಿಸಿದ ಆಲೂಗಡ್ಡೆ ಮಾತ್ರ, ಅದು ಚೆನ್ನಾಗಿ ಅದರಲ್ಲಿ ರೋಸ್ಟ್ ಆಗೋದ್ರಿಂದ ಹಾಗೆ ಏನು ಹಾಳಾಗೋದಿಲ್ಲ. ಓಕೆ. 2 ದಿವಸ ಆದರೂ ಸಹ ಏನಾಗೋದಿಲ್ಲ. ಹಾಗಾದ್ರೆ ಇದು ರೆಡಿ ಆಯ್ತು ಟಕ್ ಅಂತ ಹೇಳಿ. ಹೌದು. ಚಪಾತಿ ಕೂಡ ತಂದಿದ್ದೀರಾ ಅಲ್ವಾ? ಹೌದು. ಜೀರಾ ಆಲೂ ರೆಡಿ. ಧನ್ಯವಾದಗಳು ಮ್ಯಾಮ್. ಜೀರಾ ಆಲೂ ಎಷ್ಟು ಇನ್ಸ್ಟ್ಯಾಂಟ್ ಆಗಿ ರೆಡಿ ಮಾಡಿಕೊಟ್ರಲ್ಲ. 2 ದಿನ ಇಟ್ಟರು ಏನೂ ಆಗೋದಿಲ್ಲ. ನಾವೆಲ್ಲಾದರೂ ಹೋಗಬೇಕು ಅಂದಾಗ ಈ ಥರ ಮಾಡ್ಕೊಂಡು ತಗೊಂಡು ಹೋದರೆ ಆರಾಮಾಗಿ ಆ ದಿನಾನ ಕಳಿಬೋದು. ಹೊಟ್ಟೆಗೆ ಇದು ಚೆನ್ನಾಗಿ ಸೇರುತ್ತೆ ಕೂಡ. ಹಾಗಾಗಿ ನೀವು ಇದನ್ನು ಹೇಗೆ ಮಾಡಿದ್ರು ಅನ್ನೋದನ್ನು ಇನ್ನೊಂದು ಸಲ ನೋಡ್ಕೊಂಡು ಬನ್ನಿ. ಜೀರಾ ಆಲೂ ತಯಾರಿಸುವ ವಿಧಾನ: ಮೊದಲು ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಜೀರಿಗೆ, ಕರಿಬೇವು, ಅರಿಶಿನ ಪುಡಿ, ಮೆಣಸಿನ ಪುಡಿ, ಆಮ್ಚೂರ್ ಪುಡಿ ಹಾಕಿ ಒಗ್ಗರಣೆ ಮಾಡಿಕೊಂಡು ಬೇಯಿಸಿದ ಆಲೂಗಡ್ಡೆ ಹೋಳುಗಳನ್ನು ಸೇರಿಸಿ ಹುರಿಯಿರಿ. ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1-2 ನಿಮಿಷ ಬೇಯಿಸಿ. ಮೇಲಿನಿಂದ ಕೊತ್ತಂಬರಿ ಸೊಪ್ಪು ಉದುರಿಸಿ. ಈಗ ಚಪಾತಿಯೊಂದಿಗೆ ಸವಿಯಲು ಜೀರಾ ಆಲೂ ತಯಾರು. ಮೇಡಮ್, ಇವಾಗ 2 ಕೂಡ ರೆಡಿ ಆಗಿದೆ. ನೋಡೋಕೆ 2 ಒಂದೇ ಥರ ಅಂತ ಅನಿಸ್ತಾ ಇಲ್ಲ, ನೋಡುವಾಗ ಟೇಸ್ಟ್ ಚೇಂಜ್ ಇರುತ್ತೆ. ಓಕೆ, ಹಾಗಾದ್ರೆ ಟ್ರೈ ಮಾಡೋಣ. 2 ಸ್ಪೈಸಿ ಆಗಿರೋದ್ರಿಂದ ಯಾವುದಾದ್ರೂ ಓಕೆ ಟ್ರೈ ಮಾಡಿದ್ರೆ. ನೀವು ತಗೊಳ್ಳಿ. ಚೆನ್ನಾಗಿದೆ. ಜೀಗುಜ್ಜೆ ಗೀ ರೋಸ್ಟಲ್ಲಿ ಗೀ ಫ್ಲೇವರ್ ಸಿಗ್ತಾ ಇದೆ. ಅಂದರೆ ಹೆಸರು ಹಾಗೇ ಇದೆ ಅದರದ್ದು. ಸೊ ತುಂಬ ಸಖತ್ತಾಗಿದೆ, ಚೆನ್ನಾಗಿ ಮಾಡಿಕೊಟ್ಟಿದ್ದೀರಾ. ಆ್ಯಂಡ್ ಒಂದ್ಸಲ ಜೀರಾ ಆಲೂ ನೀವು ತಗೊಳ್ಳಿ ಮ್ಯಾಮ್. ವಾವ್, ನನಗೆ ಜೀಗುಜ್ಜೆ ಮತ್ತು ಆಲೂ 2 ಕೂಡ ತುಂಬ ಇಷ್ಟ. ಯಾವುದು ಕಮ್ಮಿ ಯಾವುದು ಹೆಚ್ಚು ಅಂತಿಲ್ಲ, ಬಟ್ ಒಂಚೂರು ಜಾಸ್ತಿ ಈ ಸೈಡಿಗೆ ಜಾಸ್ತಿ ವಾಲ್ತೇನೆ, ತುಂಬ ಇಷ್ಟಪಡ್ತೇನೆ. ಹಾಗಾಗಿ 2 ಕೂಡ ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಡುಗೆ ಮನೆಗೆ ಬಂದು ನಮಗೋಸ್ಕರ ಇಷ್ಟು ಚೆನ್ನಾಗಿರೋವಂಥ ಡಿಶಸ್ನ ಹೇಳ್ಕೊಟ್ಟಿರೋದಕ್ಕೆ ಧನ್ಯವಾದಗಳು. ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಧನ್ಯವಾದಗಳು. ನೋಡಿದ್ರಲ್ಲ, 2 ಡಿಶ್ ಕೂಡ ಹೇಗೆ ರೆಡಿ ಆಯಿತು. ತುಂಬ ಇನ್ಸ್ಟಂಟಾಗಿ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಹೀಗೆಲ್ಲ ರೆಡಿ ಮಾಡ್ತಾ ಇದ್ದರೆ ಹೊರಗಿನ ಫುಡ್ ತಿನ್ನಲೇಬೇಕಂತಿಲ್ಲ, ಅಷ್ಟು ಟೇಸ್ಟಿಯಾಗಿದೆ. ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋವಂಥ ಹೊತ್ತಾಯಿತು. ಎಲ್ರಿಗೂ ನಮಸ್ಕಾರ. ಪ್ರತಿನಿತ್ಯ ನೋಡ್ತಾ ಇರಿ ನಮ್ಮ ಟಿವಿ, ನಮ್ಮ ರುಚಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ಮ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.